ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಗವದ್ಗೀತಾ ತರಗತಿಗೆ ಸ್ವಾಗತ. ಅಧ್ಯಾಯ 1, ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯ ಉವಾಚ, ಸಂಜಯನು ಹೇಳಿದನು, ದೃಷ್ಟ್ವಾ ನೋಡಿದ ನಂತರ, ತು ಆದರೆ, ಪಾಂಡವ ಆನೀಕಂ ಪಾಂಡವರ ಸೈನ್ಯವನ್ನು, ವ್ಯೂಢಂ ವ್ಯೂಹದ ವ್ಯವಸ್ಥೆಯಲ್ಲಿದ್ದ, ದುರ್ಯೋಧನ ರಾಜನು, ತದಾ ಆಗ, ಆಚಾರ್ಯಂ ಗುರುಗಳನ್ನು, ಉಪಸಂಗಮ್ಯ ಸಮೀಪಿಸಿ, ರಾಜನಾದ ವಚನಂ ಮಾತುಗಳನ್ನು ಅಬ್ರವೀತ್ ಹೇಳಿದನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕಿ ಜೈ. ಸಂಜಯನು ಹೇಳಿದ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಮಾತಾಜಿ ಭಾವಾರ್ಥ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಬೈ ಶ್ರೀಲ ಪ್ರಪಾದ್ ಕಿ ಜೈ. ಭಾವಾರ್ಥ: ಧೃತರಾಷ್ಟ್ರನು ಹುಟ್ಟು ಕುರುಡ. ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಆದರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು. ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಆದುದರಿಂದ ಸಂಜಯನು ವಿಷಣ್ಣನಾಗಿದ್ದ. ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ. ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ. ದುರ್ಯೋಧನನು ಪಾಂಡವರ ಸೇನಾಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ. ದುರ್ಯೋಧನನು ರಾಜನೆಂದು ಹೇಳಿದ್ದರೂ ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು. ಆದುದರಿಂದ ಅವನಿಗೆ ರಾಜಕಾರಣಿಯಾಗುವ ಅರ್ಹತೆ ಇತ್ತು. ಆದರೆ ದುರ್ಯೋಧನನ ವ್ಯವಹಾರ ಕೌಶಲ್ಯಕ್ಕೆ ಪಾಂಡವರ ಸೇನಾವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧೃತರಾಷ್ಟ್ರನು ಹುಟ್ಟು ಕುರುಡ, ಅಂದ್ರೆ ಭೌತಿಕವಾಗಿ ಅವನು ಕುರುಡ, ಅಂಧ. ಆದರೆ ದುರದೃಷ್ಟವಶಾತ್ ಅಂತ ಅಂದ್ರೆ ಭೌತಿಕವಾಗಿ ಕುರುಡರಾಗಿದ್ದವರು ಎಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಕುರುಡರಾಗಬೇಕೆಂದು ಇಲ್ಲ. ಆದರೆ ದುರದೃಷ್ಟವಶಾತ್ ಅವನು, ಆ ಧೃತರಾಷ್ಟ್ರನು, ಆಧ್ಯಾತ್ಮಿಕವಾಗಿಯೂ ಕೂಡ ಕುರುಡನಾಗಿದ್ದ. ಅಂದರೆ ಆಧ್ಯಾತ್ಮಿಕ ದೃಷ್ಟಿ ಅವನಿಗೆ ಇರಲಿಲ್ಲ. ಇದು ಬಹಳ ಮುಖ್ಯ. ಅವನು, ಧೃತರಾಷ್ಟ್ರನು ಸಂಜಯನ ಒಂದು ಹತ್ತಿರ ಪ್ರಶ್ನೆಯನ್ನು ಕೇಳುತ್ತಾನೆ. ಧೃತರಾಷ್ಟ್ರ ಕೇಳಿದ ಪ್ರಶ್ನೆಯಿಂದ ಭಗವದ್ಗೀತೆ ಆರಂಭವಾಗುತ್ತದೆ ಮತ್ತು ಇಡೀ ಭಗವದ್ಗೀತೆಯಲ್ಲಿ ಒಂದೇ ಒಂದು ಶ್ಲೋಕವನ್ನು ಧೃತರಾಷ್ಟ್ರ ಹೇಳಿದ್ದಾನೆ, ಒಂದೇ ಒಂದು. ಹಾಗಾಗಿ ಧೃತರಾಷ್ಟ್ರ ಕೇಳಿದ ಪ್ರಶ್ನೆ ಇರೋದು ಒಂದೇ ಒಂದು. ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದ. ಅಂದರೆ ಯುದ್ಧ ಅಪೇಕ್ಷೆ ಇದ್ದಾಗ, ಯುದ್ಧ ಭೂಮಿಯಲ್ಲಿ ಸೇರಿದಾಗ, ಆಗ ಯುದ್ಧವನ್ನು ಮಾಡದೆ ಬೇರೆ ಏನನ್ನು ಮಾಡುತ್ತಾರೆ? ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವನು ಈ ಪ್ರಶ್ನೆಯನ್ನು ಕೇಳಿದ. ಏಕೆಂದರೆ ಧೃತರಾಷ್ಟ್ರನಿಗೆ ಏನಿತ್ತು ಅಂದ್ರೆ ಯುದ್ಧದ ಒಪ್ಪಂದದ ಇಷ್ಟ ಇರಲಿಲ್ಲ. ಅವರಿಗೆ, ಅವನ ಮನಸ್ಸಿಗೆ ಯುದ್ಧ ಆಗಬೇಕೆಂಬ ಒಂದು ಬಯಕೆ ಇತ್ತು. ಹೀಗೆ ಇತ್ತು ಅಂತಂದ್ರೆ, ಯಾಕಾಗಿ ಇತ್ತು ಅಂದ್ರೆ, ಅವನು, ನನ್ನ ಮಕ್ಕಳು 100 ಜನ ಇದ್ದಾರೆ, ಪಾಂಡವರು ಕೇವಲ 5 ಜನ ಇದ್ದಾರೆ. ಹಾಗಾಗಿ ನನ್ನ ಮಕ್ಕಳು ಗೆಲ್ಲುತ್ತಾರೆ. ಆಗ ತನ್ನ ಮಕ್ಕಳಿಗೆ ರಾಜ್ಯ ಸಿಗುತ್ತದೆ ಎಂದು ಅವನು ಖಚಿತವಾಗಿ ತಿಳಿದುಕೊಂಡಿದ್ದ. ಹಾಗಾಗಿ
ಅವನು ಯುದ್ಧದ ಒಪ್ಪಂದ ಮಾಡಲಿಕ್ಕೆ ಇಷ್ಟ ಇಲ್ಲ ಇದ್ರೂ ಕೂಡ ಈ ಯುದ್ಧ ಕುರುಕ್ಷೇತ್ರದಲ್ಲ ನಡೀತಾ ಇರೋದ್ರಿಂದ, ಅದು ಧರ್ಮಕ್ಷೇತ್ರ ಆಗಿರೋದ್ರಿಂದ ಅದರ ಪ್ರಭಾವದಿಂದ ಏನಾದರೂ ರಾಜಿ ಒಪ್ಪಂದಗಳು ಆಗಿರಬಹುದೇನೋ ಎನ್ನುವ ಅನುಮಾನ ಅವನಿಗೆ ಆಯಿತು. ಅದಲ್ಲದೆ ಈ ಯುದ್ಧದ ಪ್ರಭಾವದಿಂದ ತನ್ನ ಮಕ್ಕಳು ಏನಾದರೂ ಅವರಿಗೆ ಪರಿಣಾಮ ಏನಾಗುತ್ತದೆ ಇದರ ಬಗ್ಗೆಯೂ ಕೂಡ ಅವನಿಗೆ ಚಿಂತೆ ಇತ್ತು. ಸೊ ಆದುದರಿಂದ ಅವನು ಈ ಪ್ರಶ್ನೆಯನ್ನು ತನ್ನ ಸಂಜಯನಿಗೆ ಕೇಳಿದ. ಅವನು ತುಂಬಾ ಚಿಂತೆಯಿಂದ ಕೂಡಿದ್ದ, ವಿಷಣ್ಣನಾಗಿದ್ದ. ಇದನ್ನು ರಾಜನ ಈ ಒಂದು ಮನಸ್ಥಿತಿಯನ್ನು ಸಂಜಯ ಅರ್ಥ ಮಾಡಿಕೊಂಡ. ಅವನು ಅಷ್ಟು ತುಂಬಾ ಅಂದ್ರೆ ರಾಜನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಆ ಒಂದು ಶಕ್ತಿ ಸಂಜಯನಿಗೆ ಇದ್ದಿತ್ತು. ಸೊ ಹಾಗಾಗಿ ಅವನು ಈಗ ರಾಜನಿಗೆ ಉತ್ಸಾಹ ಭರಿಸಬೇಕೆಂದು ಬಯಸಿದ್ದಾನೆ. ಹಾಗಾಗಿ ಈ ಧರ್ಮಕ್ಷೇತ್ರವಾದರೂ ಅದರ ಪ್ರಭಾವದಿಂದ ನಿನ್ನ ಮಕ್ಕಳು ರಾಜಿಯನ್ನೇನೂ ಮಾಡಿಕೊಳ್ಳಲಿಲ್ಲ ಹೀಗೆಂದು ಭರವಸೆಯನ್ನು ನೀಡಿದ್ದಾನೆ. ಅದರಲ್ಲಿ ಈಗ ಈ ಸಂಜಯ ತನ್ನ ಒಂದು ತನ್ನನ್ನು ಪ್ರಶ್ನಿಸಿದಾಗ, ಧೃತರಾಷ್ಟ್ರನ ಪ್ರಶ್ನಿಸಿದಾಗ ಉತ್ತರ ರೂಪದಲ್ಲಿ ಅವನು ಧೃತರಾಷ್ಟ್ರನ ಮಗ ದುರ್ಯೋಧನನ ಬಗ್ಗೆನೇ ಮೊದಲು ಅವನ ಬಗ್ಗೆನೇ ಹೇಳ್ತಾರೆ. ಮತ್ತೆ ದುರ್ಯೋಧನನ ಬಗ್ಗೆ ಹೇಳಿದಾಗ ಅವನಿಗೆ ಸಂತೋಷವಾಗುತ್ತೆ. ಯಾಕೆಂದ್ರೆ ಧೃತರಾಷ್ಟ್ರನಿಗೆ ದುರ್ಯೋಧನನ ಮೇಲೆ ಅತಿಯಾದ ವ್ಯಾಮೋಹ. ಸೊ ಹಾಗಾಗಿ ಅವನ ಬಗ್ಗೆ ಹೇಳಿದರೆ ಅವನಿಗೆ ಉತ್ಸಾಹ ಬರುತ್ತದೆ ಅಂತ ದುರ್ಯೋಧನನನ್ನು ರಾಜ ಎಂದು ಸಂಬೋಧಿಸಿದ. ಇಲ್ಲಿ ದುರ್ಯೋಧನ ರಾಜ ಇನ್ನು ಆಗಿರಲಿಲ್ಲ. ಆದರೆ ಧೃತರಾಷ್ಟ್ರ ಕುರುಡನಾಗಿದ್ದರಿಂದ ಮತ್ತೆ ಎಲ್ಲ ಈ ಒಂದು ಒಂದು ರಾಜ್ಯದ ಜವಾಬ್ದಾರಿ ಎಲ್ಲ ಆಡಳಿತ ವ್ಯವಸ್ಥೆ ಎಲ್ಲವನ್ನು ಪ್ರಾಕ್ಟಿಕಲಿ ದುರ್ಯೋಧನನೇ ಮಾಡ್ತಾ ಇದ್ದ. ಸೊ ಹಾಗಾಗಿ ಹೆದರಬೇಡಿ, ನಿಮ್ಮ ಮಕ್ಕಳು ಏನನ್ನು ರಾಜಿ ಒಪ್ಪಂದವನ್ನು ಮಾಡಲಿಲ್ಲ. ಇದು ಬಹಳ ಮುಖ್ಯವಾಗಿತ್ತು. ಇಲ್ಲಿ ನಾವು ನೋಡಬೇಕು, ದೃಷ್ಟವಾತು ಪಾಂಡವಾನೀಕಂ. ದೃಷ್ಟವಾತು ಪಾಂಡವಾನೀಕಂ ಅಂದ್ರೆ ಏನು? ದೃಷ್ಟವಾತು ಪಾಂಡವಾನೀಕಂ ಅಂದರೆ ದುರ್ಯೋಧನ ಇಲ್ಲಿ ಈ ಇದು ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ, ಇದರಲ್ಲಿ ನಾವು ನೋಡ್ತಾ ಇದ್ದೇವೆ ದುರ್ಯೋಧನ ಹೇಗೆ ಸೇನೆಯನ್ನು ಅವಲೋಕನ ಮಾಡ್ತಾ ಇದ್ದಾನೆ. ಮುಂದೆ ಅರ್ಜುನನು ಕೂಡ ಸೇನಾವಲೋಕನೆ ಮಾಡಲಿದ್ದಾನೆ. ಈಗ ದುರ್ಯೋಧನ ಸೇನಾವಲೋಕನೆ ಮಾಡಿದಾಗ ಅವನಿಗೆ ಅನಿಸಿದ್ದ ಅವನ ಅನಿಸಿಕೆಗಳು ಮತ್ತು ಅವನ ನಡೆದುಕೊಂಡ ರೀತಿ, ಇದನ್ನ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ದೃಷ್ಟವಾತು ಪಾಂಡವಾನೀಕಂ. ದುರ್ಯೋಧನ ಪಾಂಡವರ ಸೈನ್ಯ ಬಲವನ್ನು ಅವನು ವೀಕ್ಷಿಸಿದ. ಆ ಸೈನ್ಯ ಬಲ ಅಷ್ಟು ಬಲವಾಗಿರುತ್ತದೆ ಅಂತ ಅವನು ಕನಸಿನಲ್ಲಿ ಕೂಡ ಅದನ್ನ ಎಣಿಸಿರಲಿಲ್ಲ. ಏಕೆಂದ್ರೆ ಪಾಂಡವರ ಹತ್ರ ಈಗ 7 ಅಕ್ಷೋಹಿಣಿ ಸೈನ್ಯದ ಬಲವಿತ್ತು. ಈಗ ಇಷ್ಟು ಸೈನ್ಯ ಬಲವನ್ನು ಅವರಿಗೆ ಸಂಪಾದನೆ ಮಾಡಲಿಕ್ಕೆ ಅವರ ಹತ್ರ ಯಾವುದೇ ರೀತಿಯ ಸಂಪನ್ಮೂಲ ಇರಲಿಲ್ಲ. ಕೌರವರು ಅವರನ್ನ ಮೋಸದಿಂದ ರಾಜ್ಯದವನ್ನ ಕಸಿದುಕೊಂಡಿದ್ರು. ಅವರಲ್ಲಿ ಹಣದ ಬಲ ಇಲ್ಲ. ಅವರನ್ನು ಕಾಡಿಗೆ ಅಟ್ಟಲಾಗಿತ್ತು ಮತ್ತು ಎಷ್ಟೋ ಕಷ್ಟಗಳನ್ನು ಕಂಡಿದ್ದರು ಅವರು. ಇಂತಹ ಪಾಂಡವರು ಇಷ್ಟೆಲ್ಲ ಸೈನಿಕರನ್ನು ಒಟ್ಟು ಹಾಕಲು ಹೇಗೆ ಸಾಧ್ಯ? ಇದು ದುರ್ಯೋಧನನಿಗೆ ಚಿಂತೆಗೆ ಕಾರಣ ಆಯಿತು. ದೃಷ್ಟವಾತು ಪಾಂಡವಾನೀಕಂ, ಪಾಂಡವರ ಸೈನ್ಯವನ್ನು ನೋಡಿ, ಅದು ವ್ಯೂಹದ ವ್ಯವಸ್ಥೆಯಲ್ಲಿ ಇತ್ತು. ತುಂಬಾ ಚೆನ್ನಾಗಿ ಸೈನ್ಯವನ್ನ ಒಂದು ವ್ಯೂಹ ರಚನೆ, ಸೈನ್ಯದ ಎಲ್ಲ ತುಕಡಿಗಳನ್ನು ಎಷ್ಟು ವ್ಯವಸ್ಥಿತವಾಗಿ ರಚಿಸಿದ್ದರು ಅದನ್ನು ನೋಡಿ ಅವನಿಗೆ ತುಂಬಾ ಆಶ್ಚರ್ಯವಾಯಿತು ಮತ್ತು ಅದು ಚಿಂತೆಗೂ ಕೂಡ ಕಾರಣ ಆಯಿತು. ಸೊ ಅದಕ್ಕಾಗಿ ಅವನು ಏನನ್ನು ಮಾಡಿದ? ಅವನು ಗುರು
ದ್ರೋಣಾಚಾರ್ಯರ ಬಳಿಗೆ ಹೋದ. ಆಚಾರ್ಯಂ ಉಪಸಂಗಮ್ಯ, ಇಲ್ಲಿ ಆಚಾರ್ಯಂ ಉಪಸಂಗಮ್ಯ, ಆಚಾರ್ಯ ಗುರುಗಳ ಹತ್ರ ಹೋದ. ಗುರುವಿಗೆ ಅಂದ್ರೆ ಗುರುವಿಗೆ ನೋಡಿ ಅಂದ್ರೆ ಗೌರವ ತೋರಿಸುವ ಹಾಗೆ ತೋರುವಂತೆ ಅವನು ಹೋದ. ಅಲ್ಲಿ ಅವನು ಏನು ಮಾಡಿದ, ಯುದ್ಧ ಕಲೆಯನ್ನು ಕಲಿಸಿದ್ದಾರೆ ದ್ರೋಣಾಚಾರ್ಯರು ಕೌರವರಿಗೆ ಮತ್ತು ಪಾಂಡವರಿಗೆ, ಎಲ್ಲರಿಗೂ ಕೂಡ, ಇಬ್ಬರಿಗೂ ಅವರು ಗುರುಗಳು. ಈಗ ದ್ರೋಣಾಚಾರ್ಯರು ಅವರು ಸೇನಾಧಿಪತಿಗಳು ಕೂಡ ಆಗಿದ್ರು. ಈಗ ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ಯಾರಾದ್ರೂ ಸೇನಾಧಿಪತಿಗಳು ರಾಜನ ಹತ್ರ ಬರ್ತಾರೆ ಹೊರತು ರಾಜನೇ ಪತಿಯ ಹತ್ತಿರ ಹೋಗುವುದು ಬಹಳ ವಿರಳ. ಸೊ ಹಾಗಾಗಿ ಇಲ್ಲಿ ದುರ್ಯೋಧನ ಸೇನಾಧಿಪತಿ ಗುರು ದ್ರೋಣಾಚಾರ್ಯರ ಹತ್ತಿರ ಏಕೆ ಹೋದ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ದುರ್ಯೋಧನನ ವ್ಯವಹಾರ ಕೌಶಲಕ್ಕೆ ಪಾಂಡವರ ಸೇನಾವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ದುರ್ಯೋಧನ ಅಂದ್ರೆ ವ್ಯವಹಾರದಲ್ಲಿ ತುಂಬಾ ಕುಶಲ, ಈ ಭೌತಿಕ ವ್ಯವಹಾರದಲ್ಲಿ. ಸೊ ಹಾಗಾಗಿ ಅವನು ಸನ್ನಿವೇಶ ಗಂಭೀರವಾಗಿತ್ತು ಅವನ ಒಂದು ಲೆಕ್ಕದಲ್ಲಿ. ಏಕೆಂದ್ರೆ ಸನ್ನಿವೇಶ ಗಂಭೀರ ಅಂದ್ರೆ ಅವನು ಎಣಿಸಿದಂತೆ ಪಾಂಡವರ ಸೈನ್ಯ ವ್ಯೂಹ ಇರಲಿಲ್ಲ, ಅದಕ್ಕಿಂತ ಎಷ್ಟೋ ಹೆಚ್ಚು ಮತ್ತು ಎಷ್ಟೋ ಒಂದು ವ್ಯವಸ್ಥಿತವಾಗಿ ಪಾಂಡವರ ಸೈನ್ಯ ಇದ್ದಿತ್ತು. ಇದನ್ನು ಕಂಡು ಅವನಿಗೆ ಭಯವನ್ನು ಮುಚ್ಚಿಡಲಿಲ್ಲ. ಅವನಲ್ಲಿ ತುಂಬಾ ಭಯ ಉಂಟಾಯಿತು. ಈಗ ಭಯ ಏಕೆ ಬರುತ್ತದೆ ಅಂತ ನಾವು ತಿಳ್ಕೊಳ್ಬೇಕು. ದುರ್ಯೋಧನನಿಗೆ ಭಯ ಏಕೆ ಬಂತು? ಭಯ ಯಾರಿಗೆ ಬರುತ್ತೆ? ಭಯ ಯಾರು ಭಗವಂತನಲ್ಲಿ ಶರಣಾಗಲಿಲ್ಲ ಅವರಿಗೆ ಭಯ ಬರುತ್ತೆ, ಭಗವಂತನಲ್ಲಿ ಶರಣಾದವರಿಗೆ ಭಯ ಇಲ್ಲ. ಸೊ ಹಾಗಾಗಿ ದುರ್ಯೋಧನ ಅವನು ಭಕ್ತನಲ್ಲ, ಸಾಮಾನ್ಯ ಒಂದು ರಾಜಕೀಯ ಕುಶಲತೆ ಇತ್ತು ಅವನಿಗೆ. ಸೊ ಹಾಗಾಗಿ ಅವನು ಆ ರಾಜಕೀಯ ಕುಶಲತೆಯಿಂದ ಅವನು ತನ್ನ ಗುರು ಮತ್ತು ಸೇನಾಧಿಪತಿಯಾದ ದ್ರೋಣಾಚಾರ್ಯರ ಹತ್ರ ಬರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ದುರ್ಯೋಧನ ಏನು ಮಾಡಿದ ಅನ್ನೋದನ್ನ, ಅಂದ್ರೆ ದುರ್ಯೋಧನ ರಾಜಿ ಏನು ಮಾಡ್ಕೊಳ್ಳಿಲ್ಲ, ನೀವೇನು ಹೆದರಬೇಡಿ, ಅವನು ಗುರುಗಳ ಹತ್ರ ಆಚಾರ್ಯರ ಹತ್ರ ಹೋಗಿದ್ದಾನೆ ಹಾಗಂತ ಹೇಳ್ತಾ ಇದ್ದಾರೆ. ದುರ್ಯೋಧನನಿಗೆ ರಾಜಕಾರಣಿ ಆಗ್ತಕ್ಕಂತಹ ಒಂದು ಅರ್ಹತೆ ತುಂಬಾ ಇತ್ತು. ಯಾಕೆ ಈ ಅರ್ಹತೆ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜಕಾರಣಿಗಳು ಏನ್ ಮಾಡ್ತಾರೆ, ತಮ್ಮ ಸಮಯ, ಸಂದರ್ಭ, ಸನ್ನಿವೇಶ ಎಲ್ಲವನ್ನೂ ಕೂಡ ತಮ್ಮ ಲಾಭಕ್ಕಾಗಿ ಅವರು ಉಪಯೋಗಿಸ್ಕೊಳ್ತಾರೆ. ಮತ್ತು ಯಾವುದೇ ರೀತಿಯ ಅವರು ತಮ್ಮ ಕಾರ್ಯ ಸಾಧನೆ ಆಗ್ಬೇಕಾದ್ರೆ ಏನನ್ನು ಮಾಡ್ಲಿಕ್ಕೂ ಕೂಡ ಅವರು ಸಿದ್ಧ. ಇಲ್ಲಿ ರಾಜನ ಒಂದು ಸ್ಥಾನದಲ್ಲಿ ಇರ್ತಕ್ಕಂತಹ ಆ ಧೃತರಾಷ್ಟ್ರನ ಮಗನಾಗಿ ರಾಜ್ಯದ ಕಾರ್ಯಭಾರಗಳನ್ನು ನೋಡಿಕೊಂಡು ತಂದೆ ಹುಟ್ಟುಕುರುಡನಾಗಿದ್ದರಿಂದ ಆ ಸ್ಥಿತಿಯಲ್ಲಿ ಅವನು ಸೇನಾಧಿಪತಿ ಹತ್ತಿರ ಹೋಗ್ಲಿಕ್ಕೆ ಅವನಾಗಿಯೇ ಯಾವ ಕಾರಣವೂ ಇರಲಿಲ್ಲ. ಆದರೂ ಅವನ ಮನಸ್ಸಿನಲ್ಲಿ ಉಂಟಾದ ಭಯದಿಂದ ಅವನು ಗುರುವಿನ ಹತ್ರ ಹೋಗ್ತಾ ಇದ್ದಾನೆ, ಸೇನಾಧಿಪತಿ ಹತ್ರ ಹೋಗ್ತಾ ಇದ್ದಾನೆ. ಇಂತಹದನ್ನು ಮಾಡ್ಲಿಕ್ಕೆ ಕೂಡ ಅವನು ಸಿದ್ಧ. ಸೊ ಹಾಗಾಗಿ ಇಲ್ಲಿ ದುರ್ಯೋಧನನ ವ್ಯವಹಾರ ಕೌಶಲತೆ ಮತ್ತು ಅವನು ರಾಜಕಾರಣಿ ಆಗ್ಲಿಕ್ಕೆ ಅರ್ಹತೆ, ಇದನ್ನ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳಿದ್ದಾರೆ. ಮತ್ತು ಅವನಿಗಾದ ಭಯವನ್ನು ಆಗಲಿಲ್ಲ. ಸೊ ಈ ಶ್ಲೋಕದಲ್ಲಿ ದುರ್ಯೋಧನನಿಗೆ ಇರ್ತಕ್ಕಂಥ ರಾಜಕೀಯ ಕುಶಲತೆ, ಅರ್ಹತೆ ಮತ್ತು ದುರ್ಯೋಧನನಿಗೆ ಆದ ಭಯ ಮತ್ತು ಸೇನೆಯನ್ನು ನೋಡಿ, ಪಾಂಡವರ ಸೇನೆಯನ್ನು ನೋಡಿ ದುರ್ಯೋಧನನಿಗಾದ ಭಯ, ಹಾಗೂ ಆ ಒಂದು ಧೃತರಾಷ್ಟ್ರನಿಗೆ ಧರ್ಮಕ್ಷೇತ್ರದ ಪ್ರಭಾವದಿಂದ ತನ್ನ ಮಕ್ಕಳೇನಾದರೂ ಅಲ್ಲಿ ರಾಜ್ಯ ಒಪ್ಪಂದ ಮಾಡಿದ್ದಾರೆಯೋ ಏನೋ ಎನ್ನುವ ಒಂದು ರೀತಿಯ ಅನುಮಾನ, ಆಮೇಲೆ ವಿಷಣ್ಣತೆ, ಒಂದು ರೀತಿಯ ಚಿಂತೆ ಇದು ಇದ್ದಿತ್ತು. ಸೊ ಹಾಗಾಗಿ ಚಿಂತೆ ಬರುವುದು, ಭಯ ಹುಟ್ಟುವುದು ಯಾವ ಪರಿಸ್ಥಿತಿಯಲ್ಲಿ ಅಂದ್ರೆ ಅವರು ಭಕ್ತರಲ್ಲ, ಅವರು ಭಗವಂತನ ಶರಣಗತಿಯಲ್ಲಿ ಇಲ್ಲ ಅಂತಹ ಆದುದರಿಂದ ಅವರಿಗೆ ಅಲ್ಲಿ
ಚಿಂತೆ, ಭಯ ಇದೆಲ್ಲ ಉಂಟಾಗ್ತಾ ಇದೆ. ಹರೇ ಕೃಷ್ಣ. ಶ್ಲೋಕ 3. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಪಶ್ಯ ನೋಡಿರಿ, ಏತಾಂ ಈ ಪಾಂಡುಪುತ್ರಾಣಾಂ ಪಾಂಡುಪುತ್ರರ ಆಚಾರ್ಯ ಗುರುಗಳೇ, ಮಹತೀಂ ಮಹತ್ತಾದ, ಚಮೂಂ ಸೇನಾ ಬಲವನ್ನು, ವ್ಯೂಢಾಂ ವ್ಯೂಹ ರಚನೆಯಲ್ಲಿರುವ, ದ್ರುಪದ ಪುತ್ರೇಣ ದ್ರುಪದನ ಮಗನಿಂದ, ತವ ನಿಮ್ಮ ಶಿಷ್ಯೇನ ಶಿಷ್ಯನಾದ, ಧೀಮತ ಬಹಳ ಬುದ್ಧಿವಂತನಾದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕ್ಕೆ ಜೈ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಹರೇ ಕೃಷ್ಣ. ಗಾಯತ್ರಿ ದೇವಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೇನಾಧಿಪತಿಯಾದ ದ್ರೋಣಾಚಾರ್ಯನ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ. ಅರ್ಜುನನ ಹೆಂಡತಿ ದ್ರೌಪದಿ, ಅವಳ ತಂದೆ ದ್ರುಪದ, ದ್ರೋಣಾಚಾರ್ಯರಿಗೂ ದ್ರುಪದನಿಗೂ ಒಂದು ರಾಜಕೀಯ ಕಲಹವಾಯಿತು. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಇದು ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ದ್ರುಪದನ ಮಗ ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆಗೆಯಲಿಲ್ಲ. ಕುರುಕ್ಷೇತ್ರ ರಣಭೂಮಿಯಲ್ಲೀಗ ದೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ. ಸೇನಾವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಲಿಸದಂತೆ ಇರಬೇಕೆಂಬ ಉದ್ದೇಶದಿಂದ ದುರ್ಯೋಧನನು ಅವನ ತಪ್ಪಸ್ಸನ್ನು ಅವರಿಗೆ ತೋರಿಸಿಕೊಟ್ಟ. ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರವಾಗಿರಬಾರದು ಎಂದು ಒತ್ತಿ ಹೇಳಲು ಬಯಸಿದ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿ ಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ಹಿಂದೆ ತೋರಿದಂತಹ ಔದಾರ್ಯವನ್ನೇ ಯುದ್ಧದಲ್ಲಿ ತೋರಿಸಿದರೆ ಅದರಿಂದ ಸೋಲಾಗುತ್ತದೆ ಎಂದು ದುರ್ಯೋಧನನು ಎಚ್ಚರ ಹೇಳಿದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಮೊದಲು ದ್ರೋಣಾಚಾರ್ಯರಿಗೂ ಮತ್ತು ದ್ರುಪದನಿಗೂ ಆ ಒಂದು ದೃಷ್ಟದ್ಯುಮ್ನನಿಗೂ ಏನು ಸಂಬಂಧ ಅಂತ ಮೊದಲು ನೋಡ್ಕೊಳ್ಳೋಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ದುರ್ಯೋಧನ ತನ್ನ ಗುರುಗಳ ಹತ್ರ ಬಂದು ಏನ್ ಹೇಳ್ತಾ ಇದ್ದಾನೆ, ದ್ರೋಣಾಚಾರ್ಯರ ಹತ್ರ ಬಂದು, ನೋಡಿ ನೀವು ನಿಮ್ಮ ಶಿಷ್ಯ, ಚತುರ ಶಿಷ್ಯ ಅಂದ್ರೆ ಧೀಮತ ಅಂತಂದ್ರೆ ಬಹಳ ಬುದ್ಧಿವಂತ ದೃಷ್ಟದ್ಯುಮ್ನ. ಸೊ ಅವನು ಏನು ಮಾಡಿದ, ಚತುರ ಶಿಷ್ಯ, ಈ ಸೇನಾವ್ಯೂಹವನ್ನ ಇಲ್ಲಿ ಹೇಗೆ ರಚಿಸಿದ್ದಾರೆ ನೋಡಿ ನೀವು ಅಂತ ತೋರಿಸ್ತಾ ಇದ್ದಾನೆ. ಯಾಕೆ ಹಾಗೆ ತೋರಿಸ್ತಾ ಇದ್ದಾರೆ ಅಂದ್ರೆ, ನೀವು ನಿಮ್ಮಿಂದನೇ ನಿಮ್ಮ ಶಿಷ್ಯ, ಅವನು ನಿಮ್ಮಿಂದನೇ ಅವನು ಪಾಠ ಕಲಿತ್ಕೊಂಡಿದ್ದಾನೆ. ಈಗ ನಿಮ್ಮ ಮುಂದೆಯೇ ನಿಂತು ನಿಮ್ಮನ್ನು ಕೊಲ್ಲಲಿಕ್ಕಂತಾನೆ ಎಲ್ಲ ಸಿದ್ಧತೆಯನ್ನ ಇಲ್ಲಿ ನಡೆಸಿದ್ದಾನೆ. ಆದ್ರಿಂದ ನೀವು ನೆನಪಿಡಿ, ಅವನಿಗೆ ನೀವು ಔದಾರ್ಯವನ್ನ ತೋರಿದ್ದೀರಿ. ಅವನು ನಿನ್ನನ್ನು ಕೊಲ್ತಾನೆ ಅಂದ್ರೂ ಕೂಡ ನೀವು ಅವನಿಗೆ ಔದಾರ್ಯವನ್ನು ತೋರಿ ಅವನಿಗೆ ಯುದ್ಧ ವಿದ್ಯೆ ಕಲಿಸಿದ್ದಾರೆ. ಈಗ ಅದು ನೋಡಿ, ಅದು ನಿಮ್ಮನ್ನೇ ಈ ರೀತಿಯಾಗಿ ಕೊಲ್ಲಲಿಕ್ಕೆ ಎಲ್ಲ ಒಂದು ಸೇನಾ ವ್ಯೂಹವನ್ನು ಕೂಡ ಚೆನ್ನಾಗಿ ರಚಿಸಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡೋಣ, ಇಲ್ಲಿ ಹೇಗೆ ದೃಷ್ಟದ್ಯುಮ್ನ ಮತ್ತು ದ್ರೋಣಾಚಾರ್ಯರಿಗೆ ಯಾವ ರೀತಿಯ ಒಂದು ರಿಲೇಶನ್ಶಿಪ್ ಇತ್ತು ಅಂತ ನೋಡೋಣ. ಇಲ್ಲಿ ದ್ರೋಣಾಚಾರ್ಯರು ಅವರು ಮತ್ತು
ದೃಷ್ಟದ್ಯುಮ್ನನ ತಂದೆ ದೃಪದ ಮಹಾರಾಜ, ಅವರು ಇಬ್ಬರು ಬಾಲ್ಯದಲ್ಲಿ ಸ್ನೇಹಿತರಾಗಿದ್ದರು ಮತ್ತು ಗುರುಕುಲದಲ್ಲಿ ಕಲಿತಾ ಇದ್ದಿದ್ರು. ಆಗ ದ್ರೋಣಾಚಾರ್ಯರು ಬಡ ಬ್ರಾಹ್ಮಣರಾಗಿದ್ದರು, ದೃಪದ ಮಹಾರಾಜನ ಮಗನಾಗಿದ್ದ. ಸೊ ಹಾಗಾಗಿ ಅವರು ಚಿಕ್ಕಂದಲ್ಲಿದ್ದಾಗ ಅವರು ಮಾತಾಡ್ಕೊಳ್ತಾ ಇದ್ರು. ಅಂದ್ರೆ ದೃಪದ ಹೇಳಿದ್ದ, ನಾನು ನಿನಗೆ ಅರ್ಧ ರಾಜ ಕೊಡ್ತೇನೆ ಅಂತ ಹೇಳಿದ್ದ. ನಾನು ರಾಜನಾದ್ಮೇಲೆ ನಿನಗೆ ಅರ್ಧ ರಾಜ ಕೊಡ್ತಾನೆ ಅಂತ ಗೆಳೆಯನಿಗೆ ಹೇಳಿದ್ದ. ಆಯ್ತು, ದ್ರೋಣಾಚಾರ್ಯರು ಎಲ್ಲ ಶಿಕ್ಷಣ ಮುಗಿದ್ರು, ಎಲ್ಲರೂ. ದೃಪದ ರಾಜನಾದ. ದ್ರೋಣಾಚಾರ್ಯರು ತಮ್ಮ ಸ್ಥಿತಿ ಅಷ್ಟು ಅನುಕೂಲ ಇರಲಿಲ್ಲ. ಹಾಗಾಗಿ ಅವರು ದೃಪದನ ಹತ್ರ ಬಂದು, ನೀನು ನನಗೆ ಹೇಳಿದ್ದೀಯಾ, ನನಗೆ ತುಂಬಾ ನೀನು ಆಶ್ವಾಸನೆ ಕೊಟ್ಟಿದ್ದೆ, ಹೀಗೆ ನನಗೆ ಅರ್ಧ ರಾಜ ಕೊಡು ಅಂತ ಕೇಳಿದ್ರು. ಆಗ ಅವರು ಹೇಳಿದ್ರು, ನೀನು ಅದೆಲ್ಲ ಕಳೆದು ಹೋದ ಕತೆ, ಈಗ ಅದು ನಾನು ರಾಜ ಮತ್ತು ನಿನಗೆ ನಾನು ಕೊಡೋದಿಲ್ಲ ಅಂತಂದ. ಅದಕ್ಕೆ ದ್ರೋಣಾಚಾರ್ಯರಿಗೆ ಅವಮಾನ ಆಯಿತು. ಆಗ ಅವರು ದ್ರೋಣಾಚಾರ್ಯರು ಆಮೇಲೆ ಬಂದು ಗುರುಕುಲದಲ್ಲಿ ಅವರು ಕುರುವಂಶಕ್ಕೆ ಅವರು ಆಚಾರ್ಯರಾದರು. ಪಾಂಡವರಿಗೆ ಮತ್ತು ಕೌರವರಿಗೆ ಯುದ್ಧ ವಿದ್ಯೆಗಳನ್ನ ಎಲ್ಲ ಕಲಿಸ್ಲಿಕ್ಕೆ ಅವರು ಗುರುಗಳಾದರು. ಈಗ ಅವರು ಏನ್ ಮಾಡಿದ್ರು, ಪಾಂಡವರಿಗೆ ಮತ್ತು ಕೌರವರಿಗೆ ಏನ್ ಹೇಳಿದ್ರು ಅಂದ್ರೆ, ಗುರುದಕ್ಷಿಣೆಯಾಗಿ ಅವರು ಕೇಳಿದ್ರು. ಅವಾಗ ಅವರು ಗುರುದಕ್ಷಿಣೆ ಏನ್ ಕೇಳಿದಾಗ, ನನಗೆ ದೃಪದನನ್ನು ಹಿಡಿದುಕೊಂಡು ಬನ್ನಿ ಅಂತ ಹೇಳಿದ್ರು. ಸೋಲಿಸಿ ನನಗೆ ತಂದು ನನ್ನ ಹತ್ರ ತಂದು ನಿಲ್ಲಿಸಿ ಅಂತ. ಕೌರವರು ಹೋದರು, ಕೌರವರಿಗೆ ಆಗಲಿಲ್ಲ. ಅವರಿಗೆ ಸೈನ್ಯ ಬಲವೂ ಇತ್ತು, ಎಲ್ಲವೂ ಇತ್ತು, ಆದರೆ ಅವರಿಗೆ ಆಗಲಿಲ್ಲ. ಅದರಲ್ಲಿ ಪಾಂಡವರು, ಅರ್ಜುನ, ಆಮೇಲೆ ಪಾಂಡವರ ಸರತಿ, ಅರ್ಜುನ ಪಾಂಡವರೆಲ್ಲ ಹೋದರು. ಅರ್ಜುನ ಯುದ್ಧ ಮಾಡಿ ದೃಪದರನ್ನು ಸೆರೆ ಹಿಡಿದು ತಂದು ದ್ರೋಣಾಚಾರ್ಯರ ಮುಂದೆ ನಿಲ್ಲಿಸಿದ. ಆಗ ದೃಪದನಿಗೆ ಅವಮಾನ ಆಯಿತು. ಅವಮಾನ ಆದಾಗ ಅವನು ಏನು ಮಾಡಿದ ಅಂದ್ರೆ, ಒಂದು ಯಾಗವನ್ನು ಮಾಡಿದ. ಯಾಗದಲ್ಲಿ ಏನಂತ ಯಾಗವನ್ನು ಮಾಡಿದ, ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯಬೇಕು ಅಂತ ಆ ವರವನ್ನು ಗಳಿಸಿ ಯಾಗವನ್ನು ಮಾಡಿದ. ಮತ್ತು ಅವನಿಗೆ ಇನ್ನೊಂದು ಮನಸ್ಸು ಕೂಡ ಇತ್ತು ದೃಪದನಿಗೆ, ತನ್ನ ಮಗಳು ಅರ್ಜುನನಂತಹ ಮಗ ಇಲ್ಲದಿದ್ರು ಅರ್ಜುನನನ್ನು ಅಳಿಯನನ್ನಾಗಿ ಮಾಡ್ಕೊಳ್ಬೇಕು, ಅವನನ್ನು ವರಿಸ್ತಕ್ಕಂತ ಮಗಳು ಬೇಕು. ಸೊ ಹೀಗಾಗಿ ಅವರು ಯಜ್ಞ ಮಾಡಿದ್ದ, ಯಾಗ ಮಾಡಿದ್ದ ಆ ಕುಂಡದಿಂದ ದೃಪದ ಮತ್ತು ದ್ರೌಪದಿ ಬಂದರು, ಇಬ್ಬರು ದೃಪದನ ಮಕ್ಕಳು. ಸೊ ದ್ರೌಪದಿ ಅಗ್ನಿಪುತ್ರಿ. ಸೊ ಹಾಗಾಗಿ ದ್ರೌಪದಿಯನ್ನು ಮುಂದೆ ಅರ್ಜುನನಿಗೆ ಒಂದು ಸ್ವಯಂವರದಲ್ಲಿ ಅರ್ಜುನನನ್ನ ವಿವಾಹ ಆಯಿತು. ಮತ್ತೆ ದೃಪದನನ್ನು ಅವರು ಏನ್ ಮಾಡಿದ್ರು, ಅದಕ್ಕಿಂತ ಮುಂಚೆ ದೃಪದನನ್ನ ಶಿಕ್ಷಣಕ್ಕಾಗಿ ಅವನು ದೃಷ್ಟದ್ಯುಮ್ನನು ಶಿಕ್ಷಣಕ್ಕಾಗಿ, ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಅವನಿಗೆ ಮಕ್ಕಳು. ಸೊ ಆ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರನ್ನು ಕೊಲ್ಲಲಿಕ್ಕಾಗೆ ಹುಟ್ಟಿದವನು. ಆ ದೃಷ್ಟದ್ಯುಮ್ನನ್ನು ದ್ರೋಣಾಚಾರ್ಯರ ಬಳಿಗೆ ಕಳಿಸಲಾಯಿತು. ದ್ರೋಣಾಚಾರ್ಯರಿಗೆ ಗೊತ್ತಿತ್ತು ದೃಷ್ಟದ್ಯುಮ್ನ ತನ್ನನ್ನು ಕೊಲ್ಲಲಿಕ್ಕೆ ಹುಟ್ಟಿದ್ದಾನೆ ಅಂತ. ಆದರೂ ಕೂಡ ಅವರು ಬ್ರಾಹ್ಮಣರು, ತುಂಬಾ ಉದಾರತೆ ಬ್ರಾಹ್ಮಣರಿಗೆ. ಅಂದ್ರೆ ತನ್ನ ಬಳಿ ಕಲಿಸಲಿಕ್ಕೆ, ವಿದ್ಯೆ ಕೇಳಲಿಕ್ಕೆ ಬಂದಿದ್ದಾನೆ, ತಾನು ವಿದ್ಯೆಯನ್ನು ಕೊಡಬೇಕು. ಮುಂದೆ ಏನಾಗುತ್ತೆ ಅದು ನಮಗೆ ಬಿಟ್ಟಿದ್ದಲ್ಲ, ದೇವರಿಗೆ ಬಿಟ್ಟಿದ್ದು. ಸೊ ಹೀಗಂತ ಅವರಿಗೆ ಯಾವ ವಿಚಾರವನ್ನು ಕೂಡ ಮಾಡದೆ ಅವನಿಗೆ ವಿದ್ಯಾದಾನವನ್ನು ಮಾಡಿದರು. ಶಸ್ತ್ರಾಭ್ಯಾಸನೆಲ್ಲ ದೃಷ್ಟದ್ಯುಮ್ನನಿಗೆ ಕಲಿಸಿದರು. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ದುರ್ಯೋಧನ, ನೀವು ದೃಪದನಿಗೆ ಉದಾರತೆಯನ್ನ ತೋರಿಸಿದ್ದೀರಿ. ಸೊ ಆ ದೃಪದನು ಉದಾರ ಮನಸ್ಸು ಮಾಡಿಕೊಂಡು ಎಲ್ಲ ತಮಗೆ ತಿಳಿದಿರ್ತಕ್ಕಂಥ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಕೂಡ ದೃಷ್ಟದ್ಯುಮ್ನನಿಗೆ ಹೇಳಿಕೊಟ್ರು. ಅದರಲ್ಲಿ ಏನೂ ಕಡಿಮೆ ಮಾಡಲಿಲ್ಲ. ಅಷ್ಟು ಉದಾರ ಸ್ವಭಾವ. ನೀವು ಹೀಗೆ ಎಲ್ಲ ಮಾಡಿದ್ದೀರಿ. ಈಗ ಕುರುಕ್ಷೇತ್ರ ರಣಭೂಮಿಯಲ್ಲಿ ದೃಷ್ಟದ್ಯುಮ್ನ ಪಾಂಡವರ ಪಕ್ಷ ಸೇರಿದ್ದಾನೆ ಮತ್ತು ಅಲ್ಲಿ ಸೇನಾವ್ಯೂಹದ ರಚನೆಯನ್ನ, ಆ ಕಲೆ ಅದನ್ನ ದ್ರೋಣಾಚಾರ್ಯದಿಂದಲೇ ಕಲ್ತಿದ್ದಾನೆ. ಈಗ ದ್ರೋಣಾಚಾರ್ಯ ವಿರುದ್ಧನೇ ಈಗ ಯುದ್ಧ ಮಾಡ್ಲಿಕ್ಕೆ ನಿಂತಿದ್ದಾನೆ ಅಂತ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ದ್ರೋಣಾಚಾರ್ಯರಿಗೆ. ಯಾರು ಅಂದ್ರೆ ದ್ರೋಣಾಚಾರ್ಯರಿಗೆ, ನಿಮ್ಮ ಶಿಷ್ಯ
ನಿಮ್ಮಿಂದ ಕಲಿತು ನಿಮ್ಮ ವಿರುದ್ಧವೇ ಬಂದಿದ್ದಾನೆ. ಅಂದ್ರೆ ಅವರಿಗೆ ನೀವು ತುಂಬಾ ಎಚ್ಚರದಿಂದ ಇರಿ. ಎಚ್ಚರದಿಂದ ಇರಿ ಅಂತಂದ್ರೆ ನೀವು ನೆನಪಿಡಿ, ಅವನಿಗೆ ಔದಾರ್ಯವನ್ನ ನೀವು ತೋರಿದ್ದೀರಿ. ಅವನು ನಿನ್ನ ಕೊಲ್ಲುತ್ತಾರೆ ಎಂದು ಗೊತ್ತಿದ್ದರೂ ನೀವು ಯುದ್ಧವಿದ್ದೇ ಕಳಿಸಿದ್ದೀರಿ. ಅದರಿಂದ ನೀವೀಗ ಸರಿಯಾಗಿ ಯುದ್ಧ ಮಾಡಬೇಕು, ತುಂಬಾ ಸ್ಟ್ರಾಂಗ್ ಆಗಿ ಯುದ್ಧ ಮಾಡಬೇಕು. ಹಾಗಾಗ್ಲಿ ನೀವು ಯಾವ ರೀತಿ ಯುದ್ಧ ಮಾಡಬೇಕು ಅಂತ ಅಂದ್ರೆ, ನೀವು ಮಾಡುವ ಯುದ್ಧ ಇಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಯಾರು ನಿಮ್ಮನ್ನು ಕೊಲೆ ಮಾಡ್ಲಿಕ್ಕೆ ಆಗ್ಬಾರ್ದು. ದೃಷ್ಟದ್ಯುಮ್ನಾಗ್ಲಿ ಬೇರೆ ಯಾರಾಗ್ಲಿ. ಇಲ್ಲಿ ನಾವು ತಿಳ್ಕೊಬೇಕು ಅಂದ್ರೆ, ಈ ತರ ಗುರುವಿಗೆ ಹೇಳ್ತಕ್ಕಂಥದ್ದು ಅದು ಗುರುವಿನ ಒಂದು ಇನ್ನೊಂದು ಅವರು ತೋರಿಸಿದ್ರು, ಗುರುವಿನ ತಪ್ಪನ್ನು ತೋರಿಸಿದ್ರು. ಅಂದ್ರೆ ನೀವು ಈ ರೀತಿ ನಿಮಗೆ ಕೊಲ್ಲಬೇಕೆಂದು ನಿಮ್ಮ ಕೊಲ್ಲುವ ಬಗ್ಗಾಗಿ ಹುಟ್ಟಿದವರಿಗೆ ನೀವು ಈ ರೀತಿ ವಿದ್ಯೆ ಕಲಿಸ್ತಿರೋದು ನಿಮ್ಮ ತಪ್ಪು ಅಂತ ಹೇಳಿ ತಪ್ಪನ್ನು ತೋರಿಸ್ಕೊಡ್ತಾ ಇದ್ದಾರೆ. ಗುರುವಿನಿಗೆ ತಪ್ಪನ್ನು ತೋರಿಸುವುದು ಶಿಷ್ಯನ ನಡವಳಿಕೆ ಅಲ್ಲ. ಸೊ ನಾವು ಮುಂದೆ ನೋಡಲಿದ್ದೇವೆ 4ನೇ ಅಧ್ಯಾಯದಲ್ಲಿ. ಸೊ ಗುರುವಿನ ಒಂದು ನಡತೆ ಹೇಗಿರ್ಬೇಕು ಅಂದ್ರೆ ವಿಧೇಯನಾಗಿರ್ಬೇಕು ಶಿಷ್ಯ ಗುರುವಿಗೆ. ಸೊ ಇಲ್ಲಿ ನಡವಳಿಕೆ ಆ ರೀತಿ ಇಲ್ಲ. ಗುರುವಿನ ತಪ್ಪನ್ನೇ ಕಂಡುಹಿಡಿತಿದ್ದಾನೆ. ಇನ್ನೊಬ್ಬರ ತಪ್ಪನ್ನು ಕಂಡುಹಿಡಿಯುವುದು ತಪ್ಪು, ಅದು ಗುರುವಿನ ತಪ್ಪನ್ನು ಕಂಡುಹಿಡಿತಾ ಇದ್ದಾನೆ. ಮತ್ತೆ ಗುರುವಿಗೆ ನೀವು ಎಚ್ಚರಿಕೆಯಿಂದ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಗುರುವಿಗೆ ಯಾರು ಕೂಡ ಹೇಳೋದಿಲ್ಲ, ಗುರುವಿನಿಂದ ಕಲಿತಾರೆ, ಗುರುವಿಗೆ ವಿಧೇಯನಾಗಿ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ದುರ್ಯೋಧನನಿಗೆ ಏನು ಗೊತ್ತಿಲ್ಲ ಅಂತಂದ್ರೆ, ಇಲ್ಲಿ ಸಾವು ಹೇಳ್ತಕ್ಕಂಥದ್ದು ಸೇನಾ ಬಲದ ಮೇಲೆ ಇರೋದಿಲ್ಲ. ಸಾವು ಹೇಳ್ತಕ್ಕಂಥದ್ದು ಅದು ದೇಹ ಬಲದ ಮೇಲೂ ಕೂಡ ಇರೋದಿಲ್ಲ. ಸೊ ಅಂದ್ರೆ ಸಾವು ಅಂದ್ರೆ ಯಾವಾಗ ಬರುತ್ತೆ ಅದನ್ನ ತಡಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಸಾವು ಅಂದ್ರೆ ಅದು ಕಾಲ ಅಂದ್ರೆ ಅದು ಭಗವಾನ್ ಕೃಷ್ಣ. ಸೊ ಹಾಗಾಗಿ ಸಾಯುವುದು ಅಥವಾ ಬದುಕುವುದು ಯಾರ ಕೈಯಲ್ಲೂ ಇಲ್ಲ. ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೆಗೆ. ಅಂದ್ರೆ ಕೃಷ್ಣ ಸಾಯಿಸಬೇಕು ಅಂತ ನಿರ್ಧಾರ ಮಾಡಿದರೆ ಯಾವುದೇ ವ್ಯಕ್ತಿಯನ್ನ ಅವನನ್ನ ಬದುಕಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರು ಅವನಿಗೆ ರಕ್ಷಣೆ ಕೊಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾವ ಶಕ್ತಿಯೂ ಕೂಡ ಅದನ್ನ ಆ ಸಾವನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಯಾರನ್ನಾದ್ರೂ ರಕ್ಷಿಸಬೇಕು ಅಂತ ಬಯಸಿದ್ರು ಕೂಡ ಅವನನ್ನು ಕೊಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಕೃಷ್ಣನ ರಕ್ಷಣೆ. ಇದು ದುರ್ಯೋಧನನಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವನು ಸೇನಾಪತಿ ದ್ರೋಣಾಚಾರ್ಯ, ಭೀಷ್ಮ, ಕರ್ಣ ಎಲ್ಲ ದೊಡ್ಡ ದೊಡ್ಡ ಜನರ ಅವರಿಗೂ ಕೂಡ ಎಲ್ಲರೂ ಕೂಡ ಇಲ್ಲಿ ಕೃಷ್ಣನ ಯೋಜನೆಯಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಹತವಾಗಿದ್ದಾರೆ ಅಂತ ನಾವು ಮುಂದೆ ನೋಡಲಿದ್ದೇವೆ. ಸೊ ಹಾಗಾಗಿ ಇಲ್ಲಿ ದುರ್ಯೋಧನನ ರಾಜಕೀಯ ಚತುರತೆ ಹೇಗಿತ್ತು ಅಂದರೆ, ಚೆನ್ನಾಗಿ ಯುದ್ಧ ಮಾಡಿದರೆ ದ್ರೋಣಾಚಾರ್ಯರು ಅವರನ್ನು ಕೊಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ಚೆನ್ನಾಗಿ ನೀವು ಯುದ್ಧ ಮಾಡಬೇಕು, ನೀವು ಮೊದಲು ಮಾಡಿದ ತಪ್ಪನ್ನು ನೀವು ಮಾಡಬಾರ್ದು, ನೀವು ಯಾವುದೇ ರೀತಿಯಲ್ಲೂ ಕೂಡ ಸಡಿಲತೆಯಿಂದ ಇರಬಾರ್ದು ಅಂತ ಹೇಳಿ ಅವ್ರ ತಪ್ಪನ್ನು ತೋರಿಸಿಕೊಟ್ಟಿದ್ದು. ಮತ್ತೂ ಒಂದು ಉದ್ದೇಶ, ಈಗ ನೀವು ದೃಷ್ಟದ್ಯುಮ್ನನ ವಿಚಾರದಲ್ಲಿ ನೀವು ಉದಾರತೆ ತೋರಿಸಿದ್ದೀರಿ. ಅದೇ ಉದಾರತೆಯನ್ನ ನೀವು ಅರ್ಜುನ ಮತ್ತು ಪಾಂಡವರ ಕಡೆ, ಬೇರೆ ಉಳಿದ ಪಾಂಡವರ ಕಡೆ ನೀವು ತೋರಿಸಬಾರದು ಅಂತ ಎತ್ತಿ ಹೇಳ್ತಾ ಇದ್ದಾನೆ. ಯಾಕೆ? ಅಲ್ಲಿ ಅರ್ಜುನ ದ್ರೋಣಾಚಾರ್ಯರ ಪ್ರಿಯ ಶಿಷ್ಯ. ಸೊ ಹಾಗಾಗಿ ಅರ್ಜುನನ ಎದುರಿಗೆ ನೀವು ಉದಾರತೆ ತೋರಿ ನೀವು ಅವನಿಗೆ ಯುದ್ಧ ಹೆಚ್ಚು ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಯಾಕೆಂದ್ರೆ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರನಾದ ಶಿಷ್ಯ ಅವನು, ತೀಕ್ಷ್ಣ ಬುದ್ಧಿ ಅರ್ಜುನನ್ ಕಂಡ್ರೆ ದ್ರೋಣಾಚಾರ್ಯಗೆ ತುಂಬಾ ಇಷ್ಟ. ಅವನಿಗೆ ಎಲ್ಲ ರೀತಿಯಿಂದ ವಿದ್ಯೆಯನ್ನ ಅವರು ಕಲಿಸಿದ್ರು, ಯುದ್ಧ ವಿದ್ಯೆಯನ್ನ. ಸೊ ಅವನನ್ನು ಪರಿಣಿತರನ್ನಾಗಿ ಮಾಡಿದ್ರು. ಈಗ ನೀನು ದೃಷ್ಟದ್ಯುಮ್ನನಿಗೆ ಉದಾರತೆ ತೋರಿದ್ದೀರಿ ನೀವು, ಆದ್ರೆ ಆ ಉದಾರತೆಯನ್ನು ನೀವು ಅರ್ಜುನನಿಗೆ, ಉಳಿದ ಪಾಂಡವರಿಗೆ ತೋರಿಸ್ಬೇಡಿ. ಅದರಿಂದ ಸೋಲಾಗ್ತದೆ. ಇದು ಎಚ್ಚರಿಕೆ ಕೊಟ್ಟ. ಸೊ ಹಾಗಾಗಿ ದುರ್ಯೋಧನ ತನ್ನ ಭಯವನ್ನು
ಮುಚ್ಚಿಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸೇನಾಪತಿ ಮತ್ತು ಗುರುಗಳಾದ ದ್ರೋಣಾಚಾರ್ಯರ ಹತ್ತಿರ ಹೋಗಿದ್ದು ಒಂದೇ ಅಲ್ಲ, ಅವರಿಗೆ ಅವರ ತಪ್ಪನ್ನು ಎಣಿಸಿದ್ದು, ದೃಷ್ಟದ್ಯುಮ್ನನಿಗೆ ಅವ್ರ ಯುದ್ಧ ವಿದ್ಯೆಯನ್ನು ಕಲಿಸಿದ್ದು ಅದು ತಪ್ಪು, ನಿಮ್ಮನ್ನು ಕೊಲ್ಲುವಂತವರಿಗೆ ನೀವು ಶಿಕ್ಷಣ ಕೊಟ್ಟಿದ್ದೀರಿ, ನೀವು ಉದಾರತೆಯನ್ನು ತೋರಿಸಿದ್ದೀರಿ ಹೀಗೆಂದು ತಪ್ಪನ್ನು ಕಂಡುಹಿಡಿದಿದ್ದು ಮತ್ತು ಅವರಿಗೆ ಗುರುವಿಗೆ ಎಚ್ಚರಿಕೆಯನ್ನು ಹೇಳಿದ್ದು, ಇವೆರಡೂ ಕೂಡ ಶಿಷ್ಯನಾದವನ ಸರಿಯಾದ ಶಿಷ್ಯನಾದವನ ಲಕ್ಷಣ ಅಲ್ಲ. ಸೊ ಇದು ದುರ್ಯೋಧನ ತನ್ನ ರಾಜಕೀಯ ಗತ್ತನ್ನ ಇಲ್ಲಿ ತೋರಿಸ್ತಾ ಇದ್ದಾನೆ. ಸೊ ಹಾಗಾಗಿ ಇದು ದುರ್ಯೋಧನನ ನಡತೆ. ಶ್ಲೋಕ 4. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅತ್ರ ಇಲ್ಲಿ ಶೂರಾಹ ವೀರರಾದ, ಮಹಾ ಇಷು ಆಸಾಹ ಮಹಾಬಿಲ್ಗಾರರು, ಭೀಮ ಅರ್ಜುನರಿಗೆ, ಸಮಾನರಾದ ಯುದ್ಧದಲ್ಲಿ ಯುಯುಧಾನನು, ವಿರಾಟನು ಚ ಕೂಡ, ದೃಪದನು ಚ ಸಹ, ಮಹಾರಥಃ ಮಹಾಯೋಧನಾದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಕಿ ಜೈ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿ ಇದ್ದಾರೆ. ಯುಯುಧಾನ, ವಿರಾಟ ಮತ್ತು ದೃಪದರಂತಹ ಮಹಾರಥರಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ಬೋದಾ? ಓದಿ. ಭಾವಾರ್ಥ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಷ್ಟದ್ಯುಮ್ನನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ. ಆದರೆ ಆತಂಕವನ್ನು ಉಂಟು ಮಾಡಬಲ್ಲ ಇತರರು ಅನೇಕರಿದ್ದರು. ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ದುರ್ಜಯರಾದದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರನ್ನು ಹೆಸರಿಸುತ್ತಾನೆ. ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು, ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ದುರ್ಯೋಧನ ರಣರಂಗದಲ್ಲಿದ್ದ ಎಲ್ಲ ಸೈನ್ಯಕ್ಕೆ ಯುದ್ಧಕ್ಕೆ ಬಂದು ನಿಂತ ಯುದ್ಧಾಳುಗಳನ್ನ, ಯೋಧರನ್ನ ಅವರು ವೀಕ್ಷಣೆ ಮಾಡ್ತಾ ಇದ್ದಾನೆ. ಹೇಗೆ ಅಂದ್ರೆ ಅವರ ಬಲಾಬಲಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಶೂರರಾದವರು ಯಾರು ಶೂರರಾದರು? ಮೊದಲು ಭೀಮನ ಹೆಸರು ತಗೊಳ್ತಾನೆ. ಭೀಮ, ಅರ್ಜುನ ಇವರ ಹೆಸರನ್ನ ತಗೊಳ್ತಾನೆ. ಮತ್ತೆ ಆ ಭೀಮ ಅರ್ಜುನರಿಗೆ ಉಳಿದ ಬಿಲ್ಲಾಳುಗಳನ್ನ ಅವನು ಇದನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಅವರಿಗೆ ಕಂಪೇರ್ ಹೋಲಿಕೆ ಮಾಡ್ತಾ ಇದ್ದಾನೆ. ಯಾಕೆ ಭೀಮನ ಮೇಲೆ ಮತ್ತು ಅರ್ಜುನನನ್ನ ಅವರು ಹೋಲಿಸ್ತಾ ಇದ್ದಾರೆ ಬೇರೆ ಯೋಧರನ್ನ ಅಂದ್ರೆ, ದುರ್ಯೋಧನನಿಗೆ ಭೀಮನನ್ನು ಕಂಡರೆ ಹೆದರಿಕೆ. ಅರ್ಜುನ ತುಂಬಾ ಒಳ್ಳೆಯ ಯೋಧ. ಭೀಮ ಗದಾ ಯುದ್ಧದಲ್ಲಿ ತುಂಬಾ ಬಲವುಳ್ಳವನು, ತುಂಬಾ ನುರಿತವನು, ಪರಿಣಿತನು. ಸೊ ದುರ್ಯೋಧನನು ಕೂಡ ಗದಾ ಯುದ್ಧದಲ್ಲಿ ತುಂಬಾ ಪರಿಣಿತನು ಇದ್ದ ದುರ್ಯೋಧನನು. ಸೊ ದುರ್ಯೋಧನ, ಅವನಿಗೆ ಗೊತ್ತಿತ್ತು ತನ್ನನ್ನು ಕೊಲ್ಲುವ ಸಾಮರ್ಥ್ಯ ಭೀಮನಿಗೆ ಮಾತ್ರ ಇದೆ ಅಂತ. ಸೊ ಹಾಗಾಗಿ ಭೀಮನನ್ನು ಕೊಂಡರೆ ಒಳಗೊಳಗೆ ಹೆದರುತ್ತಾ ಇದ್ದ. ಅರ್ಜುನನ ಸಾಮರ್ಥ್ಯವನ್ನು ಕೂಡ ಅವನಿಗೆ ಗೊತ್ತಿತ್ತು. ಸೊ ಹಾಗಾಗಿ ಭೀಮಾರ್ಜುನರ ಅನ್ನು ಬೇರೆಯ ಬಿಲ್ಲಾಳುಗಳಿಗೆ ಹೆಸರಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಯುಯುಧಾನ, ವಿರಾಟ, ದ್ರುಪದ ಅಂತವರೆಲ್ಲ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವು ತಿಳ್ಕೋಬೇಕು,
ಇಲ್ಲಿ ಇರ್ತಕ್ಕಂತಹ ಎಲ್ಲ ಸೇನಾಧಿಪತಿ ದ್ರೋಣಾಚಾರ್ಯ, ಭೀಷ್ಮ, ಕರ್ಣ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಮಹಾರಥಿಗಳೇ ಇದ್ದಿದ್ರು. ಆ ಒಂದು ಕೌರವ ಪಕ್ಷದಲ್ಲಿ ಇದ್ದಿದ್ರು. ತನ್ನ ಪಕ್ಷವನ್ನೇ ಅವನು ನೋಡ್ತಾನೆ, ಕೌರವರ ಪಕ್ಷವನ್ನೇ ಮೊದಲು ವೀಕ್ಷಣೆ ಮಾಡಿ ನೋಡ್ತಾ ಇದ್ದಾನೆ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ದ್ರೋಣಾಚಾರ್ಯರು ಅಷ್ಟು ಮಹಾಶಕ್ತಿ, ಅವರ ಎದುರಿಗೆ ದೃಷ್ಟದ್ಯುಮ್ನ ಏನೂ ಅಲ್ಲ. ಅಂದ್ರೆ ಇಲ್ಲಿ ದೃಷ್ಟದ್ಯುಮ್ನರ ದ್ರೋಣಾಚಾರ್ಯರನ್ನು ಕೊಲ್ತಾನೆ ಅಂತ ಗೊತ್ತಿತ್ತು, ಕೊಲ್ಲಲಿಕ್ಕೆ ಅವನು ಹುಟ್ಟಿದ್ದಾನೆ. ಆದ್ರೂ ಇವರು ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅಂದ್ರೆ, ದ್ರೋಣಾಚಾರ್ಯರ ಯುದ್ಧ ವಿದ್ಯೆಯಲ್ಲಿ ಬಹಳ ಶಕ್ತಿ, ಅವರನ್ನು ಹೇಗೆ ಕೊಲ್ಲಲಿಕ್ಕೆ ಸಾಧ್ಯ ದೃಷ್ಟದ್ಯುಮ್ನ. ಸೊ ಅದರಿಂದ ದೃಷ್ಟದ್ಯುಮ್ನ ಕೊಲ್ತಾನೆ, ಅವರನ್ನ ಒಪ್ಪುವುದಿಲ್ಲ ಅದನ್ನ ಅವನು. ಸೊ ಅದೇನು ದೊಡ್ಡದೇನು ಅಲ್ಲ ಅಂತ ಹೇಳ್ತಾನೆ. ಹಾಗೆ ಬೇರೆ ಆತಂಕವನ್ನುಂಟು ಮಾಡಲ ಬೇರೆ ಎಲ್ಲ ಜನ ಇದ್ದಾರೆ, ಆದ್ರೆ ಅವರು ಪ್ರತಿಯೊಬ್ರು ಕೂಡ ಭೀಮಾರ್ಜುನರಷ್ಟೇ ದುರ್ಜಯರು. ಅಲ್ಲಿ ಇರ್ತಕ್ಕಂಥವ್ರಲ್ಲ, ತನ್ನ ಕಡೆ ಇರೋರೆಲ್ಲ ಭೀಮಾರ್ಜುನರನ್ನು ಕೂಡ ಅವ್ರಿಗಿಂತನೂ ಅವ್ರು ಹಾಗೆ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೌರವರಿಗೆ ಜಯ ಬರ್ಲಿಕ್ಕೆ ಅಡ್ಡಿಯಾಗೋರು ಯಾರು ಅಂದ್ರೆ ಅರ್ಜುನ ಮತ್ತು ಭೀಮ. ಸೊ ಹಾಗ ಅವರ ಹೆಸರನ್ನ, ಭೀಮಾರ್ಜುನರ ಶಕ್ತಿ ಅವನಿಗೆ ಗೊತ್ತಿತ್ತು. ಅದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸ್ತಾನೆ. ಸೊ ಹಾಗಾಗಿ ಅವರ ಮೇಲೆ ಅವನಿಗೆ ಹೆಚ್ಚಿನ ಒಂದು ಭಯ ಇದ್ದಿತ್ತು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ ಇಂತಿಂತ ದೊಡ್ಡ ದೊಡ್ಡ ಮಹಾರಥರೇ ಒಂದು ಕೌರವ ಸೈನ್ಯದಲ್ಲಿ ಇದ್ದಿದ್ರು. ಭೀಷ್ಮರಂತ ಮಹಾರಥರು, ದ್ರೋಣಾಚಾರ್ಯರಂತ ಯುದ್ಧ ಕಲೆಯಲ್ಲಿ ಮಹಾಶಕ್ತಿ ಇದ್ದವರು, ಅಂತವರೆಲ್ಲ ದೊಡ್ಡ ದೊಡ್ಡ ತಿಮಿಂಗಿಲಗಳಂತೆ. ಆಮೇಲೆ ಅರ್ಜುನನಂತವರೆಲ್ಲ ಅವರು ಸಣ್ಣ ಮೀನುಗಳಂತೆ. ಈಗಂತ ಒಂದು ಪರೀಕ್ಷಿತ್ ಮಹಾರಾಜನೇ ಹೇಳಿದ್ದಾರೆ, ನನ್ನ ಅಜ್ಜ ಸಣ್ಣ ಮೀನಿನಂತೆ ಕುರುಕ್ಷೇತ್ರ ಯುದ್ಧದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳು ಅಂದ್ರೆ ಈ ದ್ರೋಣಾಚಾರ್ಯ, ಭೀಷ್ಮ, ಕರ್ಣ ಅಂತವ್ರೆಲ್ಲ ತಿಮಿಂಗಿಲಗಳಂತೆ, ಅಷ್ಟು ಶಕ್ತಿ ಉಳ್ಳವರು. ಅವರೆಲ್ಲ ಮಹಾರಥಿಗಳು. ಅವರ ಮುಂದೆ ಕುರುಕ್ಷೇತ್ರ ಯುದ್ಧ ಗೆಲ್ಲಲಿಕ್ಕಾಗೋದಿಲ್ಲ, ಸಾಧ್ಯವೇ ಇರಲಿಲ್ಲ. ಅರ್ಜುನನಿಗೆ ಸಾಧ್ಯ ಇರಲಿಲ್ಲ. ಆದ್ರೆ ಕೃಷ್ಣನ ಅನುಗ್ರಹದಿಂದ ಅರ್ಜುನ ರಕ್ಷಿಸಲ್ಪಟ್ಟ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜ ಮುಂದೆ ಹೇಳಿದ್ದಾನಂತೆ. ಅದರಿಂದ ಯಾವಾಗಲೂ ಕೃಷ್ಣನ ರಕ್ಷಣೆಯಲ್ಲಿ ಇರಬೇಕು. ಕೃಷ್ಣನ ರಕ್ಷಣೆಯಲ್ಲಿ ಅರ್ಜುನ ಇದ್ದಿದ್ದ. ಸೊ ಅದರಿಂದ ಅವಶ್ಯ ರಕ್ಷಿಬೇಕು ಕೃಷ್ಣ ನಮ್ಮನ್ನು ರಕ್ಷಿಸ್ತಾನೆ. ಕೃಷ್ಣನಿಗೆ ನಾವು ಶರಣಾಗತಿ ಆಗ್ಬೇಕು. ಸೊ ಆಗ ಏನಾಗುತ್ತೆ, ಯಾವ ರೀತಿಯ ಒಂದು ಕೃಷ್ಣನಿಗೆ ಶರಣಾಗತಿ ಆದಾಗ ಯಾರಿಗೂ ಕೂಡ ಭಯ ಇರುವುದಿಲ್ಲ, ಚಿಂತೆ ಇರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಇಲ್ಲಿ ದುರ್ಯೋಧನ ಒಂದು ಚತುರತೆಯಿಂದ ಎಲ್ಲ ಒಂದು ಯುದ್ಧ ಶಕ್ತಿ, ಆ ಒಂದು ಯುದ್ಧದಲ್ಲಿ ಯೋಧರ ಶಕ್ತಿಯನ್ನು, ಬಲಾಬಲಗಳನ್ನು ಅವನು ತಾನು ಲೆಕ್ಕ ಹಾಕ್ತಾ ಇದ್ದಾನೆ. ಅದು ಭೌತಿಕದ ಲೆಕ್ಕಾಚಾರ. ಸೊ ಆ ಭೌತಿಕದ ಲೆಕ್ಕಾಚಾರದ ಪ್ರಕಾರ ಅವನು ದ್ರೋಣಾಚಾರ್ಯನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ದೃಷ್ಟದ್ಯುಮ್ನ ಏನು ಅವ್ರ ಎದುರಿಗೆ ಏನೂ ಇಲ್ಲ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಅವನಿಗೆ ದುರ್ಯೋಧನನ ಮಾಡ್ತಕ್ಕಂಥದ್ದೆಲ್ಲ ಭೌತಿಕ ವಿಚಾರ. ಸೊ ಅದರಿಂದ ಅವನಿಗೆ ಇದು ಕೃಷ್ಣ ಆಲ್ರೆಡಿ ದೊಡ್ಡ ಪ್ಲಾನ್ ಹಾಕಿದ್ದಾನೆ. ಕೃಷ್ಣ ಎಲ್ಲರನ್ನು ಅಂದ್ರೆ ಈ ಒಂದು ಕುರುಕ್ಷೇತ್ರದಲ್ಲಿ ಕೃಷ್ಣನ ಪ್ಲಾನೆ, ಯೋಜನೆಯೇ ಬೇರೆ ಇತ್ತು. ಭೂಭಾರ ಹರಣ ಲೀಲೆಯನ್ನು ಮಾಡಬೇಕಾಗಿತ್ತು. ಅದಕ್ಕೆ ಎಲ್ಲ ಯೋಧರನ್ನು ಕಲೆ ಹಾಕಿದ್ದ, ಕೃಷ್ಣನಿದ್ದಾನೆ. ಸೊ ಹಾಗಾಗಿ ಆ ಕೃಷ್ಣನನ್ನು ಮುಂದೆ ಯಾವಾಗಲೂ ಕೂಡ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅಂದ್ರೆ ಈ ಬೇರೆ ಎಲ್ಲರನ್ನೂ ಮುಂದೆ ಲೆಕ್ಕಕ್ಕೆ ತಗೊಳ್ತಾನೆ ದುರ್ಯೋಧನ, ಆದ್ರೆ ಒಬ್ಬನನ್ನೇ ಲೆಕ್ಕಕ್ಕೆ ತಕೊಳ್ಳಿಲ್ಲ. ಯಾರು? ಕೃಷ್ಣ ಯುದ್ಧ ಮಾಡುದಿಲ್ಲ ಅಂತ ಗೊತ್ತಿತ್ತು, ಆದ್ರೂ ಕೂಡ ಕೃಷ್ಣ ಇದ್ದಲ್ಲಿ ಜಯವಿದೆ, ಅದನ್ನ ಲೆಕ್ಕಕ್ಕೆ ತಕೊಳ್ಳಿಲ್ಲ. ಕೃಷ್ಣ ಒಂದು
ಭಗವಂತ ಸಾಕ್ಷಾತ್ ಅಂತ ಹೇಳಿ ಆ ವಿಚಾರ ದುರ್ಯೋಧನಿಗೆ ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ಅವನ ದುರ್ಯೋಧನನ ಯುದ್ಧ ವೀಕ್ಷಣೆ, ಆ ಒಂದು ಸೇನಾವಲೋಕನೆ ಕುರುಕ್ಷೇತ್ರದಲ್ಲಿ ಆ ರೀತಿ ಇತ್ತು. ಶ್ಲೋಕ 5ಕ್ಕೆ ಹೋಗೋಣ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು ಚೇಕಿತಾನ ಕಾಶಿರಾಜ ಚ ಕೂಡ ವೀರ್ಯವಾನ್ ಮಹಾಬಲಶಾಲಿಯಾದ ಪುರುಜಿತನು ಕುಂತಿಭೋಜನು ಚ ಮತ್ತು ಶೈಬ್ಯನು ಚ ಮತ್ತು ನರಪುಂಗವಃ ಮಾನವ ಸಮಾಜದಲ್ಲಿ ಶ್ರೇಷ್ಠನಾದ. ಅನುವಾದ ಶ್ರೀಲ ಪ್ರಭುಪಾದ ಕಿ ಜೈ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ನರಪುಂಗವರು ಇಲ್ಲಿ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿ ಅನೇಕ ಯೋಧರುಗಳ ಹೆಸರುಗಳನ್ನು ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಎಲ್ಲ ಯೋಧರುಗಳು ಕೂಡ ತುಂಬಾ ಅಂದ್ರೆ ಯುದ್ಧದಲ್ಲಿ ಅವರೆಲ್ಲ ವೀರರೇ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಕೇಳಬಹುದು, ಭಗವದ್ಗೀತೆಯನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಭಗವದ್ಗೀತೆಯ ಜ್ಞಾನ, ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಹರೇ ಕೃಷ್ಣ ಮಹಾಮಂತ್ರ. ಇದರಲ್ಲಿ ಭಗವದ್ಗೀತೆಯಲ್ಲಿ ಈ ವೀರರ ಆ ಯೋಧರ ಹೆಸರನ್ನು ಕೇಳಿ ನಮಗೇನು ಪ್ರಯೋಜನ ಅಂತ ನಮಗೆ ಅನಿಸಬಹುದು. ಆದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯೋಧರುಗಳು ಕೂಡ ಕೃಷ್ಣನಿಗೆ ಸಂಬಂಧಿಸಿದವರು. ಯಾಕೆಂದ್ರೆ ಕೃಷ್ಣ ಈ ಯುದ್ಧ ಭೂಮಿಯಲ್ಲಿ ಇದ್ದಾನೆ. ಭಗವಾನ್ ಕೃಷ್ಣ ಸ್ವತಃ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನ ಸಾರಥಿಯಾಗಿ ಇದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಕೃಷ್ಣನ ಯೋಜನೆಯಂತೆ ನಡ್ಕೊಂಡು ಬರ್ತಾ ಇದೆ. ಈಗಾಗಲೇ ನಾವು ವಿಚಾರ ಮಾಡಿದ್ದೇವೆ, ಕೃಷ್ಣನ ಭೂಭಾರಹರಣ ಲೀಲೆ ಅಲ್ಲಿ ನಡೆಯೋದು. ಸೊ ಹಾಗಾಗಿ ಕೃಷ್ಣನಿಗೆ ಎಲ್ಲಿ ಸಂಬಂಧ ಇದೆ ಅದೆಲ್ಲವೂ ಕೂಡ ಕೃಷ್ಣನ ಯಾವಾಗ ಸಂಬಂಧ ಇರ್ತಕ್ಕಂಥದ್ದು ಎಲ್ಲ ವಸ್ತುಗಳು ಕೂಡ ಅವು ಕೂಡ ಭೌತಿಕ ಆಗೋದಿಲ್ಲ, ಆಧ್ಯಾತ್ಮಿಕ ಆಗುತ್ತೆ. ನಿರ್ಬಂಧೇ ಕೃಷ್ಣ ಸಂಬಂಧೇ. ಸೊ ಅಂದ್ರೆ ಯುಕ್ತ ವೈರಾಗ್ಯನ ಇಲ್ಲಿ ಹೇಳ್ತಾರೆ. ಅಂದ್ರೆ ನಮಗೆ ಇದೆಲ್ಲವೂ ಕೂಡ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತಿ ಎಷ್ಟೆಲ್ಲ ಯೋಧರುಗಳು ಅಲ್ಲಿ ನಿಂತಿದ್ದಾರೆ. ಕೌರವರ ಪಕ್ಷದಲ್ಲಿ ಕೆಲವರು ಇದ್ದಾರೆ, ಕೆಲವರು ಪಾಂಡವರ ಪಕ್ಷದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಕೃಷ್ಣನಿಗೆ ಸಂಬಂಧಿಸಿದವರು. ಏಕೆಂದರೆ ಎಲ್ಲರೂ ಕೂಡ ಕೃಷ್ಣನ ಯೋಜನೆಯಲ್ಲಿ ಒಳಪಟ್ಟವರು. ಸೊ ಆದುದರಿಂದ ಈ ಎಲ್ಲ ರಾಜರುಗಳ ಹೆಸರುಗಳನ್ನು ನಾವು ಕೇಳುವುದು, ಓದುವುದು ಕೂಡ ಅಷ್ಟೇ ನಮಗೆ ಒಂದು ನಮಗೆ ಇದನ್ನು ತಂದು ಕೊಡುತ್ತೆ. ಅಂದ್ರೆ ಆಧ್ಯಾತ್ಮಿಕವೇ ಅದು ಭೌತಿಕ ಆಗೋದಿಲ್ಲ. ಸೊ ಆದುದರಿಂದ ಇಲ್ಲಿ ಎಲ್ಲ ಯೋಧರುಗಳ ಹೆಸರುಗಳನ್ನು ಕೂಡ ನಾವು ಕೇಳ್ತಾ ಇರೋದು ಕೂಡ ಅದೆಲ್ಲವೂ ಕೂಡ ಸ್ಪಿರಿಚುವಲ್, ಆಧ್ಯಾತ್ಮಿಕ. ಸೊ ಹಾಗಾಗಿ ಇಲ್ಲಿ ಇವತ್ತಿನ ಒಂದು ಪಾಠದಲ್ಲಿ ನಾವು ದುರ್ಯೋಧನನ ಒಂದು ಧೃತರಾಷ್ಟ್ರನ ಅವನಿಗೆ ಇರ್ತಕ್ಕಂತಹ ಚಿಂತೆ ಮತ್ತು ಧರ್ಮಕ್ಷೇತ್ರದಾದ ಕುರುಕ್ಷೇತ್ರದ ಪ್ರಭಾವ ಎಲ್ಲಿ ತನ್ನ ಮಕ್ಕಳ ಮೇಲೆ ಆಗುತ್ತೆ ಅದರ ಬಗ್ಗೆ ವಿಷಣ್ಣನಾಗಿದ್ದ ಅವನು ಸಂಜೆ ಅವನಿಗೆ ಹೇಗೆ ಅವನ ರಾಜನನ್ನು ಸಮಾಧಾನ ಮಾಡ್ತಾನೆ ಮತ್ತು ಉತ್ಸಾಹ ತರಿಸ್ತಾನೆ ಅವನ ಮಗನ ಬಗ್ಗೆ ಹೇಳಿ ಅಂತ ನಾವು ನೋಡಿದ್ದೇವೆ. ಮತ್ತೆ ಒಂದು ದುರ್ಯೋಧನ ಅವನ ವ್ಯವಹಾರ ಕುಶಲತೆ, ಅವನ ರಾಜಕೀಯ ಉತ್ಸದ್ದಿತನ, ಮತ್ತೆ ಒಂದು ಗುರುಗಳ ಬಗ್ಗೆ ಅವನಿಗೆ ಇರ್ತಕ್ಕಂತಹ ಯಾವ ರೀತಿಯ ವ್ಯವಹಾರ ಮಾಡ್ತಾನೆ ತನ್ನ ಗುರುವಿನ ಜೊತೆ, ಅಂದ್ರೆ ತನ್ನ ರಾಜಕೀಯ ಲಾಭಕ್ಕಾಗಿ, ಇದನ್ನು ನಾವು ನೋಡಿದ್ದೇವೆ. ಮತ್ತು ದೃಷ್ಟದ್ಯುಮ್ನ ಮತ್ತು ಅವನ ದೃಪದನ ಮಗ ದೃಷ್ಟದ್ಯುಮ್ನ ಸೈನ್ಯಾವ್ಯೂಹವನ್ನು ಪಾಂಡವರದು ಎಷ್ಟು ಚೆನ್ನಾಗಿ ಚತುರತೆಯನ್ನ ಮಾಡಿದ್ದಾನೆ ಎಂದು ಹೇಳುವ ಮೂಲಕ ಗುರುವಾದ ದ್ರೋಣಾಚಾರ್ಯರಿಗೆ ಅವನು ಅವರ ತಪ್ಪನ್ನು ತೋರಿಸ್ಕೊಡ್ತಾ ಇದ್ದಾನೆ ದುರ್ಯೋಧನ. ಮತ್ತು ಅವನು ಅರ್ಜುನನಿಗೆ ಮತ್ತು ಪಾಂಡವರಿಗೆ ನೀವು ಉದಾರತೆ ತೋರಿಸಬೇಡಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ.
ನೀವು ಚೆನ್ನಾಗಿ ಯುದ್ಧ ಮಾಡಬೇಕು, ಸ್ಟ್ರಾಂಗ್ ಆಗಿ ಅಂತ ಅವರಿಗೆ ಬುದ್ಧಿವಾದವನ್ನು ಕೂಡ ಹೇಳ್ತಾ ಇದ್ದಾನೆ. ಇಂತಹ ಒಂದು ವ್ಯವಹಾರ ಕುಶಲತೆ, ರಾಜಕೀಯ ಮುತ್ಸದಿತನ ಮತ್ತು ಗುರುವಿನಗೆ ಈ ರೀತಿ ಒಂದು ನಡೆದುಕೊಂಡಿರ್ತಕ್ಕಂಥದ್ದು ಇವೆಲ್ಲಗಳನ್ನು ಕೂಡ ನಾವು ತಿಳಿದುಕೊಳ್ಬೇಕಾದಂತಹ ವಿಚಾರಗಳು. ಮತ್ತು ದುರ್ಯೋಧನಿಗಿದ್ದ ಒಂದು ಯಾವ ರೀತಿಯ ಭಯ, ಅದು ಪಾಂಡವರ ಸೇನೆಯನ್ನು ನೋಡಿ ಅದನ್ನ ಮುಚ್ಚಲಿಕ್ಕೆ ಆಗೋದಿಲ್ಲ. ಭಯ ಇದ್ದದನ್ನ ರಾಜಕೀಯದಲ್ಲಿ ಇದ್ದು ಸೋಗು ಹಾಕಿಕೊಂಡಿದ್ರು ಕೂಡ ಒಳಗಿದ್ದ ಭಯ ಇಷ್ಟು ಭಯಂಕರವಾಗಿದ್ದ ಆಗಿದ್ದರೆ ಅದನ್ನು ಮುಚ್ಚಿಡ್ಲಿಕ್ಕೆ ಕೂಡ ಆಗೋದಿಲ್ಲ. ಅದಕ್ಕೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೂಡ ವ್ಯಕ್ತಪಡಿಸಿದ್ದಾನೆ ದುರ್ಯೋಧನ. ಮತ್ತು ಇಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಯೋಧರುಗಳ ಹೆಸರುಗಳು ಕೂಡ ಬಹಳ ಮುಖ್ಯವಾದದ್ದು. ಅದು ಹರೇ ಕೃಷ್ಣ ಮಹಾಮಂತ್ರವನ್ನೇ ನಾವು ಹೇಳ್ತಿದ್ದೇವೆ, ಕೇಳಲಿಕ್ಕೆ ಬಂದಿದ್ದೇವೆ. ಆದರೆ ಭಗವದ್ಗೀತೆಯಲ್ಲಿ ಇರ್ತಕ್ಕಂತಹ ಎಲ್ಲ ಹೆಸರುಗಳು ಕೂಡ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು. ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಆದ್ದರಿಂದ ಕೃಷ್ಣನಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು, ಎಲ್ಲ ವ್ಯಕ್ತಿಗಳು ಎಲ್ಲವೂ ಕೂಡ ತುಂಬಾ ನಮಗೆ ಉಪಯುಕ್ತವಾದವು. ಅದನ್ನು ಕೇಳುವುದರಿಂದ ಕೂಡ ನಮಗೆ ಒಂದು ರೀತಿಯ ಆಧ್ಯಾತ್ಮಿಕ ಲಾಭ ಸಿಗುತ್ತೆ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿ ಮುಗಿಸೋಣ. ಹರೇ ಕೃಷ್ಣ.